ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ನೇತ್ರ ಚಿಕಿತ್ಸಾ ತಜ್ಞರನ್ನೊಳಗೊಂಡ ದಕ್ಷಿಣ ಕನ್ನಡ ಜಿಲ್ಲಾ ನೇತ್ರ ತಜ್ಞರ ಸೊಸೈಟಿಯ ವತಿಯಿಂದ ನೇತ್ರ ಜಾಗೃತಿ ಅಂಗವಾಗಿ ನಗರದಲ್ಲಿ 5 ಕಿಲೋಮೀಟರ್ ಓಟ ಕಾರ್ಯಕ್ರಮ ನಡೆಯಿತು. ಮಂಗಳೂರು ನಗರದ ಲಾಲ್ಬಾಗ್ನಿಂದ ನೆಹರು ಮೈದಾನದವರೆಗೆ ಜಾಗೃತಿ ಓಟ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಎಂಆರ್ಪಿಎಲ್ ಸಿಎಸ್ಆರ್ ವಿಭಾಗದ ಮುಖ್ಯಸ್ಥರಾದ ಹರೀಶ್ ಬಾಳಿಗ ಅವರು ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ನೇತ್ರದಾನದ ಬಗ್ಗೆ ಸಮಾಜದ ಬಹುತೇಕ ಜನರಲ್ಲಿ ತಪ್ಪು ಕಲ್ಪನೆ ಇದೆ, ಅದನ್ನ ಹೋಗಲಾಡಿಸಬೇಕಾಗಿದೆ ಎಂದು ಹೇಳಿದ್ರು. ಇದು ಅವೇರ್ನೆಸ್ ಬೇಕಾದ ವಿಷಯ. ಇದನ್ನು ಇವರು ಇಷ್ಟು ಇಂಟ್ರೆಸ್ಟಲ್ಲಿ ಮಾಡಿ ಅವರಿಗೆ ನಾವೊಂದು ಸಪೋರ್ಟ್ ಕೊಡ್ತಾ ಇದ್ದೇವೆ. 15 days ಅವೇರ್ನೆಸ್ ಪ್ರೋಗ್ರಾಮ್ ಇದು. ವಿ ವಿಶ್ ದಮ್ ಆಲ್ ದ ಬೆಸ್ಟ್ ಆ್ಯಂಡ್ ವಿ ವಿಶ್ ದಟ್ ದೇ ಕಮ್ ಔಟ್ ವಿತ್ ಮೋರ್ ಆ್ಯಂಡ್ ಮೋರ್ ಪ್ರೋಗ್ರಾಮ್ಸ್ ಲೈಕ್ ದಿಸ್. ಅನಂತರ ಕರ್ನಾಟಕ ನೇತ್ರ ತಜ್ಞರ ಸೊಸೈಟಿಯ ಅಧ್ಯಕ್ಷ ಡಾಕ್ಟರ್ ಸಾಯಿ ಗಿರಿಧರ್ ಅವರು ಮಾತನಾಡಿ, ನೇತ್ರದಾನದ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಓಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ವಿವಿಧ ಗ್ರಾಮಗಳಿಗೆ ತೆರಳಿ ನೇತ್ರದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದೆಂದು ಹೇಳಿದರು. ನಮ್ಮ ದೇಶದಲ್ಲಿ ಇಂದು ಪಾರದರ್ಶಕ ಪದರದ ಕೊರತೆಯು ತುಂಬಾನೇ ಇದೆ. ಸುಮಾರು 6 ರಿಂದ 8 ಲಕ್ಷ ಜನರು ಇದರಿಂದ ಬಳಲುತ್ತಿದ್ದಾರೆ. ಪ್ರತಿ ವರ್ಷ 20,000ಕ್ಕೂ ಹೆಚ್ಚು ಕಾರ್ನಿಯಲ್ ಬ್ಲೈಂಡ್ನೆಸ್ ಜನರು ಹೆಚ್ಚೆಚ್ಚು ಆ್ಯಡ್ ಆಗ್ತಾ ಹೋಗ್ತಾ ಇದ್ದಾರೆ. ಇದರ ನಿವಾರಣೆಗೋಸ್ಕರ ನೇತ್ರದಾನವು ಒಂದು ಮುಖ್ಯವಾದಂಥ ಅಂಶ. ಯಾಕೆ ಹೇಳಿದರೆ, ಒಂದು ಸತ್ತ ವ್ಯಕ್ತಿಯು ಗತಿಸಿದ ನಂತರ ಈ ನೇತ್ರವನ್ನು ದಾನ ಮಾಡುವುದರಿಂದ ಇನ್ನೊಬ್ಬ ಬದುಕಿರುವಂಥ 2 ವ್ಯಕ್ತಿಗಳಿಗೆ ದೃಷ್ಟಿ ಕಾಣಬಹುದು. ನೇತ್ರದಾನವು ಶ್ರೇಷ್ಠ ದಾನ. ಎಲ್ಲ ಜನರು ಈ ನೇತ್ರದಾನದ ಬಗ್ಗೆ ತಮ್ಮ ಮನೆಯಲ್ಲಿ, ತಮ್ಮ ಕುಟುಂಬದ ಸದಸ್ಯರಲ್ಲಿ, ತಮ್ಮ ನೆರೆಹೊರೆಕರೆಯಲ್ಲಿ, ನಾವು ವಾಸಿಸುವಂಥ ಕೆಲಸ ಮಾಡುವಂಥ ಜಾಗಗಳಲ್ಲಿ, ಶಾಲೆಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಈ ನೇತ್ರದಾನ ಒಂದು ಶ್ರೇಷ್ಠ ದಾನ ಎಂಬ ಉಕ್ತಿಯನ್ನು ಜನಮನದಲ್ಲಿ ಪಸರಿಸಲಿ ತಾವೆಲ್ಲರೂ ಸಹಕಾರಿಯಾಗಬೇಕು. ನಗರ ಪಾಲಿಕೆ ಕಚೇರಿಯಿಂದ ನೆಹರು ಮೈದಾನದವರೆಗೆ 5 ಕಿಲೋಮೀಟರ್ ನೇತ್ರದಾನದ ಜಾಗೃತಿ ಓಟದಲ್ಲಿ ಭಾಗವಹಿಸಿದವರಿಗೆ ಪ್ರಶಸ್ತಿಯನ್ನ ನೀಡಲಾಯಿತು. ಈ ಕಾರ್ಯಕ್ರಮವು ಎಂಆರ್ಪಿಎಲ್, ರೋಟರಿ ಇಂಟರ್ನ್ಯಾಷನಲ್, ರೌಂಡ್ ಟೇಬಲ್, ಸಂವಿತಿ ಕ್ಯಾಪಿಟಲ್, ಭಾರತ್ ಮೋಟಾರ್ಸ್, ಆಭರಣ ಜುವೆಲರ್ಸ್, ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕೆಎಂಸಿ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಸಹಿತ ನಗರದ ಎಲ್ಲಾ ಮೆಡಿಕಲ್ ಕಾಲೇಜುಗಳ ಸಹಯೋಗದೊಂದಿಗೆ ಜಾಗೃತಿ ಓಟ ನಡೆಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ನೇತ್ರ ತಜ್ಞರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಸುಧೀರ್ ಹೆಗ್ಡೆ, ಡಾಕ್ಟರ್ ಅಜಯ್ ಕುಡ್ವಾರ್, ಡಾಕ್ಟರ್ ವಿಕ್ರಮ್ ಜೈನ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾದ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.